ಇಂದ್ರಜಿತ್ ಲಂಕೇಶ್ ಅವರೇ, ನಿಮಗೊಂದು ದೊಡ್ಡ ನಮಸ್ಕಾರ. ನಿಮ್ಗೇನೇನು ಕೆಲಸನೇ ಇಲ್ವೇನ್ರಿ? ಇಷ್ಟು ದಿನ ಎಲ್ರಿ ಹೋಗಿದ್ರಿ ನೀವು? ಬಡವರು 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 ಅಂತ ಅಂತೀರಲ್ಲ. ಚಾಮರಾಜನಗರದಲ್ಲಿ ಕೊರೋನಾ ಪೇಷಂಟ್ ಅವರು ಅಷ್ಟು ಚೆನ್ನಾಗಿ ಸತ್ತೋದ್ರಲ್ಲ, ಅದೇನು ಇಂಜೆಕ್ಷನ್ ಇಲ್ಲದೆ, ಅವಾಗ ನ್ಯಾಯ ದೊರಸ್ಕೊಡಿ. ಅವಾಗಿಂದ ಎಲ್ಲೋಗಿದ್ರಿ? ಅಯ್ಯೋ ಬಡವ್ರ ಪರ, ನಾನು ಬಡವ್ರ ಪರ ಅಂತೀರಲ್ಲ, ಅವಾಗ ಬಡವ್ರು ಇರ್ನಿಲ್ವಾ? ನಿಮ್ಗೆ ಇವತ್ತು ಬಡವ್ರು ಆಗೋದ್ರ? ಅದೇನು 25 ಕೋಟಿ ಬಂದಾಗಲೇ ನೀವು ಇದ್ದಕ್ಕಿದ್ದಾಗಲೇ ಹಾಜರಾಗಿರೋದು? ನಿಮಗೂ ಅರುಣಕುಮಾರಿಗೆ ಏನು ಸಮಾಚಾರ? ಏನಿದೆ ನಿಮಗೂ ಅವಳಿಗೂ? ಯಾಕ್ರಿ ನೀನು ಕೆಲಸ ಇಲ್ವಾ? ಎಲ್ಲೂ ಗೀಟ್ನಿಲ್ವಾ ನಿಮಗೆ? ಗೀಟ್ನಿಲ್ವೇನ್ರಿ ಮಜಾ ಟಾಕೀಸಲ್ಲಿ ನಿಮಗೆ? ಅದಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಪಟ್ಟಣದಲ್ಲಿ ಹೊಡೆದ್ರು ಅಂತಂದ್ರಿ, ಅದೆಲ್ಲೋ ಗೋಪಾಲ್ ಗೌಡನ್ಗೆ ಹೊಡೆದ್ರಿ ಅಂತ ಅಂದ್ರಿ, ಇಲ್ಲಿ ಹೊಡೆದ್ರು ಅಂತ ಅಂದ್ರಿ. ಏನ್ರಿ ಟ್ರೀಟ್ಮೆಂಟು ಅವ್ರಿ? ಏನಿಲ್ವಲ್ಲ, ಕೋಮದಲ್ಲ ಅವ್ರು ಏನ್ರಿ? ಕೋಮದಲ್ಲಿ ಇಲ್ವಲ್ಲ, ಅವನು ಬಂದವನ್ನೆಲ್ಲ ಮಾತಾಡ್ತವನಲ್ಲ. ಹಾಂ, ಅಲ್ಲೆಲ್ಲೋ ಪಟ್ಟಣದಲ್ಲಿ ಹೊಡೆದು ಓಡ್ಬಿಟ್ಟವನೇ ಎದ್ದು ಬಿದ್ದು ಅಂದ್ರಿ. ಎಲ್ರಿ ಓಡೋಗವನೇ ವಯ್ಯ? ಮಾತಾಡ್ತವನಲ್ಲ ಅವನು, ಕೋಪ ಅಂತ ಅಂತಂದ್ರೆ. ಮೈಸೂರಲ್ಲಿ ಬಂದ್ರಿ ನೋಡ್ರಿ ಹೆಂಗೆ ಗಲಾಟೆ ಮಾಡ್ತವ್ರೆ ಅಂತ, ಅವ್ರನ್ನೆಲ್ಲ ನ್ಯಾಯ ಕೊಡಿಸ್ರಿ. ಬಂದವನೇ ಇಲ್ಲಿ ನಮ್ಮ ಬಾಸ್ ಬಗ್ಗೆ ಮಾತಾಡೋದಕ್ಕೆ. ನಮ್ಮ ಬಾಸ್ ಒಂದು ರೋಮನ ಹೊಲಾಡಿಸ್ಕೊಳಕ್ಕಾಗಲ್ಲ ನೀನು ಬೇವರ್ಸಿ. ನಮ್ಗೆ ಹೆಣ್ಮಕ್ಳು ಮಾತು ನಿಮಗೆ ಗೊತ್ತು ತಾನೆ, ಹೆಂಗೆ ಮಾತಾಡ್ತೀವಿ ಕಚಡ ಮಾತುಗಳು ಅಂತ. ಅದೆಲ್ಲ ಉಪಯೋಗಿಸ್ಕೊಳ್ಳೋದು ಬೇಡ. ಹೆಂಗಿದ್ದೀರಾ ಹಂಗಿರಿ. ನಮ್ಮ ಬಾಸ್ಗೆ ಅಂತ ಒಂದು ಗೌರವ ಇದೆ, ಆ ಸ್ಥಾನದಲ್ಲಿ ನಾವು ಕುಂಡ್ರಿಸಿದ್ದೀವಿ ಅವ್ರು ಹೇಗೆ ಅಂತ. ನಿಮ್ಮಿಂದ ನಾವು ನಮ್ಮ ಬಾಸ್ ಬಗ್ಗೆ ತಿಳ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಕಣ್ರಿ ನಮಗೆ. ಬಡವರು 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 ಅಂತಿರಲ್ಲ, ಏನ್ರಿ ಮಾಡಿದ್ರಿ ಕೊರೋನಾ ಟೈಮಲ್ಲಿ ನೀವು? ಏನ್ರಿ ಮಾಡಿದ್ರಿ? ಎಲ್ಲಿಗ್ರಿ ಹೋಗಿದ್ರಿ ನೀವು? ಆಗ ಜನ ಸಾಯ್ತಿದ್ರು, ಇವ್ರು ಪಾರ್ಟಿ ಮಾಡಿದ್ರು ಹಂಗಂತಂತಿರಲ್ಲ. ನೀವು ಕೊಟ್ಟು ಕಳಿಸಿದ್ದ ದುಡ್ಡನ್ನ ಪಾರ್ಟಿ ಮಾಡೋಗು ಅಂತ? ಕಳಿಸಿದೇನಯ್ಯ ನೀನು? ಮಾನ ಮರ್ಯಾದಿಲ್ವ ನಿನಗೆ? ಜಾತಿ ಜಾತಿ ಅಂತೀಯಲ್ಲ, ಅವ್ರು ಎಲ್ಲರ ಹತ್ರ ಒಂದೊಂದು ತುತ್ತು ಅನ್ನ ತಿನ್ಕೊಂಡು ಬೆಳೆದಿರೋರು. ಯಾವ ಕ್ಯಾಸ್ಟ್ ಬಗ್ಗೆನೂ ಅವರು ಇದು ಮಾಡಲ್ಲ. ನೀನಕ್ಕೆ ದೂರಿಸ್ತೀಯ ನೀನು ಜಾತಿ ಬಗ್ಗೆ ಅಂತ? ನೀನು ಸಿಕ್ನಿಲ್ವ ನಿನಗೆ? ನೇನು ಸಿಕ್ನಿಲ್ವನಯ್ಯ ನಿನಗೆ? ಇದಕ್ಕೆ ಬಂದಿದೀಯ ಕಡ್ಡಿ ಅಲ್ಲಾಡಿಸ್ಕೊಂಡು ಮಡಗ್ತೀನಿ ನಿನ್ನ ಅಂತ? ಏನು ಕಡ್ಡಿ ಅಲ್ಲಾಡಿಸ್ಕೊ ಬರೋದು ನೀನು? ಬರೋದು ಬೇಡ ಕಣಯ್ಯ ನೀನು. ಏನು ಕೈಯ ಬತ್ತಿ, ಏನು ಸಾಕ್ಷಿತತಿ ಏನಯ್ಯ ನೀನು? ಮಾಡಕ್ಕೆ ಕೆಲಸ ಇಲ್ವ ನಿನಗೆ? ಹಾಂ, ಅದೇ ಕೆಲಸನ ನಿನಗೆ? ಅವಳು ಹತ್ತು ಬಿಡ್ಲಂತೆ, ಕಣ್ಣೀರು ಹುಕ್ಕು ಬಿಡ್ದಂತೆ, ಇವನಿಗೆ ಬಂದ್ಬಿಡ್ಲಂತೆ. ನಿನಗೂ ಅವಳಿಗೂ ಏನು ಸಂಬಂಧ? ಏನ್ರಿ ಸಂಬಂಧ? ಬಿಟ್ಬಿಟ್ಟವ್ರೆ, ಕೇಸ್ ಮುಚ್ಚಾಕ್ಬಿಟ್ಟವ್ರೆ ಅಂತ ಅಂದಲ್ಲ, ನೀನು ನೋಡ್ದ? ನಿನಗೆ ಹೇಳಿದ್ರಾ? ಯಾರ ಕೈಯಲ್ಲೂ ಇಲ್ಲ ಕಣ್ರಿ. ಅವ್ರು ತನಿಖೆ ಮಾಡಿ ಅಂತ ಬಿಟ್ಬಿಟ್ಟು ಹೋಗವ್ರೆ. ಅದು ಅವ್ರ ದೊಡ್ಡತನ, ಗೊತ್ತಾಯ್ತಾ? ನಿನ್ನ ಕಣಯ್ಯ ನೀನು. ಚಿರುವಣ್ಣ ತಿರೋದ್ರು, ಆವಾಗಲೂ ಹಾಗೆ ಹೇಳಿದ್ದೆ, ಅವನೇನೋ ತಗೋತವ್ರೆ ಅಂತ. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಮಾನ ಮರ್ಯಾದಿಲ್ವ ನಿನಗೆ? ಹಾಂ, ತಲೆಲ್ಲಾರ ಒಂದು ಕೂದಲಿಲ್ಲ, ಬುದ್ಧಿ ಇಲ್ವಾ? ಇಲ್ವೇನಯ್ಯ? ಒಂದು ಕೂದಲ ನಿನಗೆ? ಹಾಂ, ಹುಡುಗಿರ ಮಧ್ಯೆ ಕೂತ್ಕೊಂಡು ಮಜಾ ಟಾಕೀಸಲ್ಲಿ ಬಳ್ಳೆ ಹೊಡಿತಿದೆ. ನಿಮಗೂ ಹೇಳ್ಬೋದು ತಾನೆ, ಸಂಬಂಧ ಕಟ್ಬೋದು ತಾನೆ. ಮಾನ ಮರ್ಯಾದಿಲ್ವ ನಿನಗೆ? ಬಂದವನೇ ಇಲ್ಲಿ ದರ್ಶನು ಅನ್ಕೊಂಡಮ್ಮ. ಏನಕ್ಕಯ್ಯ ನೀನು ಬಂದಿದೀಯ ನೀನು? ಹೊಡೆದ್ರು ಬಡವರು ಬಡವರು ಅಂತೀಯಲ್ಲ. ಹೋಗು ಚಾಮರಾಜನಗರದಲ್ಲಿ ಹೋಗಿ ನೋಡು. ಇವಾಗ 24 ಜನ ಸತ್ತೋದ್ರಲ್ಲ, ಅವಾಗೆಲ್ಲ ಹೋಗಿದ್ದೆ. ಆಗ ನ್ಯಾಯ ಕೊಡಿಸುವೆ. ಯಾಕೆ ಹೇಳು? ಅದು ಸರ್ಕಾರ ಅಲ್ವಾ? ಸರ್ಕಾರ ಅಂತ ಹೋಗ್ಲಿಲ್ಲ, ಬಡವರು ಅಂತ. ಅವರು ಎಷ್ಟು ಜನಕ್ಕೆ ಎಷ್ಟು ಒಳ್ಳೇದು ಮಾಡವ್ರೆ ಅಂತ ನಾವು ನ್ಯೂಸಲ್ಲಿ ನೋಡಿದ್ದೀವಿ. ನಿನ್ನ ಥರ ಎಲ್ಲೋ ಹೋಗಿ 2 ವರ್ಷ 3 ವರ್ಷಕ್ಕೆ ಬಂದು ಅಲ್ಲಾಡಿಸ್ಕೊಂಬತ್ತೀಯ. ಕಡ್ಡಿನ ಅಲ್ಲಾಡಿಸ್ಕೊಂಡು ನೀನು ಲೋಪರು. ಒಂದು ಹೆಣ್ಮಕ್ಳ ಮಾತಿಗೆ ಬರಬೇಡ ನೀನು. ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಇನ್ನೂ. ಸಾಕ್ಷಿ ತತ್ತಂತೆ, ಸಾಕ್ಷಿ ತಗೋಬೋಗು. ಹೋಗಿ ಸಾಕ್ಷಿನ ಎಲ್ಲಿಂದ ತತ್ತೀಯ? ಸಾಕ್ಷಿನ ಅವತ್ತೆಲ್ಲೋಗಿದ್ದೆ? ಎಲ್ಲಿ? ಯಾವ ಸ್ಟೆಪ್ನಿ ಮನೇಲಿ ಮನಗಿದೆ ನೀನು? ಅವತ್ತು ಬರುವೆ ಗಲಾಟೆ ಆಗಿದ್ದಿನ? ಇವತ್ತು ಬಂದಿದೆಯಲ್ಲ, ದಬ್ಬೆ ಹೊಡೆದ್ರು ಬಳ್ಳೆ ಹೊಡೆದ್ರು ಅನ್ಕೊ ಬಂದಿದೆಯಲ್ಲ ನೀನು. ನೀ ಎಲ್ಲಯ್ಯ ಹೋಗಿದ್ದೆ ಅವತ್ತು? ಇವತ್ತು ಬಂದಿದೆಯಲ್ಲ, ಅರುಣಕುಮಾರಿ ಮ್ಯಾಟ್ರಲ್ಲಿ ಬಂದಿದೆಯಲ್ಲ ನೀನು. ನಿನಗೂ ಅವಳಿಗೂ ಎಷ್ಟು ಕಲೆಕ್ಷನ್ ಆಯಿತು? ಎಷ್ಟು ಲಂಚ ಕೊಟ್ಲು ಅವಳು ನಿನಗೆ? ಇಲ್ಲ ನೀನೇ ಏನಾರು ಇದು ಮಾಡ್ಕೊಬಿಟ್ಟ? ನಾಚಿಕೆ ಆಗಲ್ವ ನಿನಗೆ? ಬದವನೇ ನಮ್ಮ ಬಾಸ್ ಹೆಸ್ರು ಹೇಳ್ಕೊಂಡು ನಮ್ಮ ಬಾಸ್ದು ಒಂದು ರೋಮನು ಅಲ್ಲಾಡ್ಸೋಕ್ಕಾಗಲ್ಲ ನೀನು. ನನ್ನ ಕೋಪ ಬಂದರೆ ನಾನು ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ತಿಗಾಮಿಕ ಮನೆಗೆ ಹೋಗು. ಅದೇನು ಮಾಡ್ತೀಯ ಮಾಡ್ಕಯ್ಯ, ಅದು ಯಾರನ್ನ ಕರ್ಕೊಬರ್ತೀಯ ಕರ್ಕೊಬರಯ್ಯ, ನೋಡೇ ಬಿಡ್ತೀನಿ ನಾನು.
ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.